ಹೆಸರು ಜೂಲಿಯಾನ್ ಪೆದ್ರೋ ಫರ್ನಾಂಡಿಸ್ ಸಿದ್ದಿ ಅಂತೇಳಿ, ಉತ್ತರ ಕನ್ನಡ ಜಿಲ್ಲೆ ನಮ್ಮದು. ನಾವು ಒಟ್ಟು ತಂಡದಲ್ಲಿ 14 ಜನ ಇದ್ದೇವೆ. ರಾಜ್ಯಾದ್ಯಂತ ಹಲವಾರು ಭಾಗಗಳಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಕೂಡ, ಹೊರ ನಾಡುಗಳಲ್ಲಿ ಕೂಡ ನಾವು ಕಲೆಯನ್ನು ಪ್ರದರ್ಶನವನ್ನು ಮಾಡಿದ್ದೇವೆ. ನಮ್ಮದು ವಿಶೇಷವಾದ ನೃತ್ಯ ಅಂತ ಹೇಳಿದರೆ ಸಿದ್ದಿ ಡಮಾಮಿ ನೃತ್ಯ. ಇದು ರಕ್ತಗತವಾಗಿ ಬಂದಿರುವಂಥ ಕಲೆ. ನಮ್ಮ ನೋವು ನಲಿವುಗಳನ್ನು, ಸಂತೋಷಗಳನ್ನು, ದುಃಖಗಳನ್ನು, ನಮ್ಮ ಮೇಲೆ ಆಗ್ತಾ ಇರುವಂಥ ಶೋಷಣೆಗಳನ್ನು, ಇವೆಲ್ಲವನ್ನು ಹೊರಹಾಕಲಿಕ್ಕಿರುವಂಥದ್ದು ನಮ್ಮ ಡಮಾಮಿ ನೃತ್ಯ. ಈ ಡಮಾಮಿ ಇದಕ್ಕೆ ಇನ್ನೊಂದು ಹೆಸರು ಇದೆ, ಭಾವಾಗರ ಅಂತೇಳಿ. ಅದಕ್ಕೆ ನಾವು ಪೂಜಿಸ್ತೇವೆ. ಡಮಾಮಿಯಿಂದ ಸಾಕಷ್ಟು 2003ರಿಂದ ಸರ್ಕಾರ ನಮಗೆ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಇತ್ತೀಚೆಗೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಈ ಡಮಾಮಿಯಲ್ಲಿ ವಿಶೇಷವಾಗಿ ಅಂತ ಹೇಳಿದರೆ ಚುಟುಕು ಹಾಡುಗಳ ಒಂದು ಸರಣಿಗಳ ನೃತ್ಯ ಇರುತ್ತೆ. ಸ್ವರಚಿತ ಹಾಡುಗಳು, ಕೊನೆಗೆ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ನಡೆದಿರುವಂಥ ಘಟನೆಗಳನ್ನು ನಾವು ಎಕ್ಸ್ಪ್ರೆಷನ್ ಮುಖಾಂತರ, ಹಾಡುಗಳ ಮುಖಾಂತರ ಅದನ್ನು ಹೊರಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ.